ಪುತ್ತೂರು ತಾಲೂಕು ಮುಂಡೂರು ಗ್ರಾಮ ಪಂಚಾಯತ್ ವಟಾರದಲ್ಲಿ ತ್ಯಾಜ್ಯ ರಾಶಿ ಹಾಗೂ ಗ್ರಾಮ ಪಂಚಾಯತ್ ವಟಾರದಲ್ಲಿ ಸ್ವಚ್ಛತೆ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆರೋಪಿಸುತ್ತಾ ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರು ದಿಢೀರ್ ಗ್ರಾಮ ಪಂಚಾಯತ್ಗೆ ಭೇಟಿ ನೀಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ ಘಟನೆಯೂ ನಡೆದಿದೆ. ಮುಂಡೂರು ವಲಯ ಕಾಂಗ್ರೆಸ್ ಅಧ್ಯಕ್ಷ ಪ್ರವೀಣ್ ಆಚಾರ್ಯ ಹಾಗೂ ಮಾಜಿ ಅಧ್ಯಕ್ಷ ಸುಪ್ರೀತ್ ಕಣ್ಣಾರಾಯ ನೇತೃತ್ವದಲ್ಲಿ ಗ್ರಾಮ ಪಂಚಾಯತ್ಗೆ ಆಗಮಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಪಿಡಿಒ ಮನ್ಮಥ ಅಜಿರಂಗಳ ಜೊತೆಗೆ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚಂದ್ರಶೇಖರ ಎನ್ಎಸ್ಡಿ ಜೊತೆಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಗ್ರಾಮ ಪಂಚಾಯತ್ ವಟಾರದಲ್ಲೇ ಕಸದ ರಾಶಿ ತುಂಬಿದ್ದರೂ ಕೂಡ ಗ್ರಾಮ ಪಂಚಾಯತ್ನಿಂದ ಬೇರೆಡೆಗೆ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯ ನಡೆಯುತ್ತಿದ್ದು, ಇದನ್ನು ನೋಡುವಾಗ ನಾಚಿಕೆಯಾಗುತ್ತಿದೆ ಎಂದು ಸುಪ್ರೀತ್ ಕಣ್ಣಾರಾಯ ಹೇಳಿದರು. ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ಆಚರಣೆ ಪಂಚಾಯತ್ನಲ್ಲಿ ಆಗಿದ್ದು, ಆಗಲಾದರೂ ಸ್ವಚ್ಛತೆಯ ಬಗ್ಗೆ ಗ್ರಾಮ ಪಂಚಾಯತ್ನವರಿಗೆ ತಿಳಿಯದೇ ಹೋಗಿರುವುದು ವಿಪರ್ಯಾಸ. ಇದು ಗಾಂಧೀಜಿಗೆ ಮಾಡಿದ ಅಣಕವಾಗಿದ್ದು, ಸ್ವಚ್ಛತೆಯ ಪರಿಕಲ್ಪನೆ ಬಗ್ಗೆ ಪ್ರಧಾನಿಯವರು ನೀಡಿರುವ ಕರೆಯನ್ನು ಇಲ್ಲಿ ನಿರ್ಲಕ್ಷಿಸಲಾಗಿದೆ. ಊರಿಗೆ ಸ್ವಚ್ಛತೆಯ ಪಾಠ ಮಾಡುವ ನೀವು ಮೊದಲು ಪಂಚಾಯತ್ ವಟಾರವನ್ನು ಸ್ವಚ್ಛವಾಗಿಡಿ ಎಂದು ಅವರು ಹೇಳಿದರು. ಮುಂಡೂರು ಗ್ರಾಮ ಪಂಚಾಯತಿಯ ಕೆಲವು ವಿಚಾರಗಳಲ್ಲಿ ನಾವು ಮಾತಾಡಿ ಹೋದಾಗ ನಮಗೆ ಕಣ್ಣಿಗೆ ಕಂಡದ್ದು ಏನಂತಿದೆ, ಮುಂಡೂರು ಗ್ರಾಮ ಪಂಚಾಯತ್ನ ಶುಚಿತ್ವದ ಬಗ್ಗೆ, ಸಾರ್ವಜನಿಕರಲ್ಲಿ ಶುಚಿತ್ವದ ಬಗ್ಗೆ ಕೆಲವು ಕಡೆ ಕಸ ಬಿದ್ದಿದೆ ಮತ್ತು ಕಸವನ್ನು ಉರಿಸಿದ್ದಾರೆ ಅಂತೇಳಿ ಒಂದು ಆರೋಪಗಳ ಮೇಲೆ ಅವರ ಮೇಲೆ ಪಂಚಾಯತ್ನವರು ಆ ಮನೆಗೆ ಮತ್ತು ಒಂದು ಹಾಲಿನ ಡೈರಿಗೆ ಭೇಟಿ ನೀಡಿದರು. ಅಲ್ಲಿ ಯಾರೋ ಒಂದು ಕಸ ಹಾಕಿದ ಹಾಲಿನ ಡೈರಿಯ ಆವರಣದಲ್ಲಿದ್ದ ಕಸಕ್ಕೆ 5,000 ಫೈನ್ ಮಾಡ್ತೇವೆ, ನೀವು ತೆಗಿಬೇಕು, ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರು. ಅವರಿಗೆ ವಿಷಯವೇ ಗೊತ್ತಿಲ್ಲ, ನಾವಂಥ ಕಸಗಳನ್ನು ಇಲ್ಲಿ ಹಾಕಲ್ಲ, ಆದರೆ ನಮ್ಮ ಹತ್ರ ಬಂದು ಹೇಳೋದು ಸರಿಯಲ್ಲ ಅಂತೇಳಿ ಅದಕ್ಕೆ ಅದನ್ನು ತೆಗಿತೇವೆ ಅಂತೇಳಿ ಅವರು ಅವತ್ತೇ ಸಾಯಂಕಾಲ ತೆಗೆಸಿದ್ದಾರೆ. ಅದಾದ ನಂತರ ಮಸೀದಿಯ ಕಾರ್ಯಕ್ರಮದಲ್ಲಿ ಹಾಳೆ ತಟ್ಟೆಗಳನ್ನು ಉರಿಸಿದ್ದಾರೆ ಅಂತ ಹೇಳುವಂಥ ಒಂದು ವಿಚಾರವಾಗಿ ಅಲ್ಲಿಗೆ ಸಹ ದಾಳಿ ಮಾಡಿದರು. ಅಲ್ಲಿಯ ವಿಚಾರ ಏನಾಗಿದೆ ಅಂತೇಳಿ ಹಸಿ ಕಸಗಳನ್ನು ಮಾತ್ರ ತಗೊಂಡು ಹೋಗುವುದಿಲ್ಲ, ಒಣ ಕಸ ಮಾತ್ರ ತಗೊಂಡು ಹೋಗುವಂಥ ವಿಚಾರ ಇದ್ದ ಕಾರಣ ಹಾಳೆಯ ತಟ್ಟೆ ಚಂಡಿ ಆಗಿರುವಂಥ ಅಂದರೆ ಒದ್ದೆ ಆಗಿರುವಂಥ ಕಾರಣ ಅಲ್ಲಿಗೆ ಅದನ್ನು ಯಾವುದೇ ರೀತಿ ತೊಂದರೆ ಆಗದಾರ ಬೆಂಕಿ ಹಾಕಿ ಅದಕ್ಕೆ ಮುಚ್ಚಳ ಹಾಕಿ ಅದು ಯಾವುದೇ ರೀತಿಯ ಹಾನಿ ಆಗದಾರ ಒಳಗೆ ಕೊಂಡೋಗಿ ಉರಿಸಿದರು. ಪ್ರವೀಣ್ ಆಚಾರ್ಯ ನರಿಮೊಗರು ಮಾತನಾಡಿ, ಗ್ರಾಮ ಪಂಚಾಯತ್ ವಟಾರದಲ್ಲಿ ಕಸದ ರಾಶಿ ತುಂಬಿದೆ, ಶೌಚಾಲಯದ ಅವಸ್ಥೆಯನ್ನ ಹೇಳತೀರದಾಗಿದೆ. ಗ್ರಾಮ ಪಂಚಾಯತ್ ಅಂಗಳದಲ್ಲಿ ಪಾಚಿ ಹಿಡಿದು ಇತ್ತೀಚೆಗೆ ಮಹಿಳೆಯೊಬ್ಬರು ಬಿದ್ದು ಕಾಲು ಮುರಿತಕ್ಕೊಳಗಾಗಿದ್ದರೂ ಕೂಡ ಅದಕ್ಕೆ ಬ್ಲೀಚಿಂಗ್ ಪೌಡರ್ ಹಾಕಲು ಪಂಚಾಯತ್ನಿಂದ ಸಾಧ್ಯವಾಗಿಲ್ಲ. ಇದೆಲ್ಲವೂ ಗ್ರಾಮ ಪಂಚಾಯತ್ ನಿರ್ಲಕ್ಷ್ಯ ಮತ್ತು ಆಡಳಿತ ವೈಫಲ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ ಎಂದು ಹೇಳಿದರು. ಗ್ರಾಮ ಪಂಚಾಯತ್ ವಟಾರ ಸಾಂಕ್ರಾಮಿಕ ರೋಗಗಳನ್ನು ಆಹ್ವಾನಿಸುವ ಕೇಂದ್ರವಾಗಿ ಮಾರ್ಪಟ್ಟಿದೆಯೇ ಎಂದು ಪ್ರಶ್ನಿಸಿದ ಅವರು, ಒಟ್ಟಾರೆ ವ್ಯವಸ್ಥೆ ಅವ್ಯವಸ್ಥೆಯಾಗಿದೆ ಎಂದು ಹೇಳಿದರು. ನಾವು ಶಾಸಕರ ಬೆನ್ನು ಬಿದ್ದು ಕೋಟ್ಯಾಂತರ ಅನುದಾನ ತಂದಿದ್ದೇವೆ, ಆದರೆ ಗ್ರಾಮ ಪಂಚಾಯತ್ಗೆ ಅಭಿವೃದ್ಧಿಯ ಇಚ್ಛಾಶಕ್ತಿಯೇ ಇಲ್ಲ. ಅಭಿವೃದ್ಧಿ ಶೂನ್ಯ ಪಂಚಾಯತ್ ಆಗಿ ಮುಂಡೂರು ಗ್ರಾಮ ಪಂಚಾಯತ್ ಗುರುತಿಸಿಕೊಂಡಿದೆ ಎಂದು ಆರೋಪಿಸಿದರು. ಗಾಂಧಿನ ಭಾವಚಿತ್ರ ಒಂಜಿ ಕನ್ನಡ ಕೊಟ್ಟು ಸ್ವಚ್ಛ ಅನ್ನುಂಡು, ಇನ್ನು ಒಕ್ಕಲಿ ಕನ್ನಡ ಭಾರತ ಅನ್ನುಂಡು. ಸ್ವಭಾವೇ ಸಂಸ್ಕಾರ, ಸ್ವಭಾವೇ ಸ್ವಚ್ಛತೆ, ಸಂಸ್ಕಾರವೇ ಸ್ವಚ್ಛತೆ ಅನ್ನುಂಡು. ಅಂಡ ಪಂಚಾಯತಿದ ಆವರಣದ ಒಲೈ ಈನ ಬ್ಯಾನರ್ ಉಂಡವು. ಪಂಚಾಯತಿದ ಆವರಣದ ಒಲೈ ದೈದ ಒಂದು ಬಣ್ಣಂಡ ಪಂಚಾಯತಿದ ಆವರಣದ ಒಲೈ ಈನ ಕಜವು ದಿಂಜೊಂದುಂಡು. ಮೂರು ಟಾಯ್ಲೆಟ್ ಅಂತ ವರ್ಷ ಗಟ್ಟಲೆ ನೀರು ಕೂತಿದೆ ಅಪ್ಪಗಂಟ ಈಗ ಆ ಬ್ಯಾನರ್ ಮಲ್ತೇನೆ ದಯತೆ ವರ್ಡಿಂಗ್ಸ್ ಪಾಡ್ತಾರೆ. ಸ್ವಭಾವವೇ ಸ್ವಚ್ಛತೆ, ಸಂಸ್ಕಾರವೇ ಸ್ವಚ್ಛತೆ. ಅವಂಟ ನಮ್ಮ ಆಡಳಿತ ವರ್ಗ ಸಿಬ್ಬಂದಿ ವರ್ಗದ ಸಂಸ್ಕಾರ ಓಲ್ಡ್ ಬಂದು ಪ್ರಶ್ನೆ ಉದ್ಭವ ಆಗುಂಟು. ಅಂಚೈನದಾರ ಇನಿ ನಮ್ಮದಾಯ್ತ ಕಣ್ಕೊಂಡ್ರೆ ಇನಿ ಗ್ರಾಮ ಸಭೆ ಆತಿಜಿ. ಪಿಡಿಒ ಮನ್ಮಥ ಅಜಿರಂಗಳ ಉತ್ತರಿಸಿ, ನಾವು ಸೆಪ್ಟೆಂಬರ್ 25ರಂದು ಗ್ರಾಮ ಪಂಚಾಯತ್ ವಟಾರ ಸ್ವಚ್ಛಗೊಳಿಸುವ ಬಗ್ಗೆ ನಿರ್ಧರಿಸಿದ್ದೆವು. ಆದರೆ ಸರ್ಕಾರದಿಂದ ಸಮೀಕ್ಷೆ ಆರಂಭವಾದ ಕಾರಣ ಸ್ವಚ್ಛ ಮಾಡಲು ಸಾಧ್ಯವಾಗಿಲ್ಲ. ಟಾಯ್ಲೆಟ್ನ ಬೀಗವನ್ನು ಯಾರೋ ಒಡೆದು ಹಾಕಿರುವ ಕಾರಣದಿಂದ ಸ್ವಚ್ಛತೆ ಇಲ್ಲದಾಗಿದೆ ಎಂದು ಹೇಳಿದರು. ಸ್ವಚ್ಛತಾ ಅಭಿಯಾನ ಪೂರ ಗಾಂಧಿ ಜಯಂತಿ ರಡ್ಡುವಾರ ತುಂಬ ಅಂಡ ಸ್ವಚ್ಛತಾ ಅಭಿಯಾನ ನಾವು ಕಾಟಾಚಾರಕ್ಕೆ ದಾಯ್ತಾ ಇದ್ದನ್ನು ಗೊತ್ತಿತ್ತು. ಮೂರು ಪಂಚಾಯತ್ ಅಂಚನೆ ಆವರಣ ತೊಲೆ ಕಟವು ದಿನ ಮುಗ ಇತ್ತನಲ್ಲೇ ಕೂಡ
ರಡ್ಡೆ ಸಾರ್ವಜನಿಕರಿಗೆ ಫೈನ್ ಮಾಡೋದಿಲ್ಲ. ಮಂಜಿ ಮಸೀದಿ ಸಾರ್ವಜನಿಕರ ಪಾಲನ ದುಂಬು ದೆಪ್ಪ ವ್ಯಾಪ್ತಿಗೆ ಸರಿ ಇದ್ದಿಲ್ಲ ಸಾರ್ವಜನಿಕರಿಗೆ ಫೈನ್ ಹೆಂಚ ಮಾಡಿ ಆಧಾರ ಮಾಡೋದಿಲ್ಲ. ಇತ್ತೆ ಮುರಣಿ ಮಸೀದಿದಾಗಲಿ ಕಜ ಅಲ್ಪ ಪಾಡಿದ್ರೆ ಮೂಲು ಪಾಡಿದ್ರೆ ಕಂಪೇರ್ ಮಾಡ್ತಾರೆ. ಸರಿ ಓಕೆ ಅವು ಮುಗ್ಳು ಪಾಡ್ತಾನೆ ಹತ್ತು ಮನೆಗೆ ಸಾಬೀತು ಅಲ್ಪ ಇಲ್ಲಿ ಗೊತ್ತು ಆಂಡ ಮುಗಳಿಗೆ ಫೈನ್ ಮಾಡಬಾರ್ದು ಜೋರು ಮಾಡಿದ್ರೆ ಫೈನ್ ಮಾಡ್ತಾರೆ ಬರೋದಿರೋದು ಪಂಚಾಯತ್ಗ ವ್ಯಾಪ್ತಿದ ಉಳ್ಳ ಇಡ್ತೀನಿ ಸರಿ ಒಂದು ತೀರನ್ನಾಗಲು ಇದೇ ಇದೆ ವ್ಯಾಪ್ತಿಗೆ ಏನು ಫೈನು ರಡ್ಡಲಿಕ್ಕೆ ಒಂಜಿ ಪೇರದ ಸೊಸೈಟಿ ಮಾಡ್ತಾರೆ ಫೈನು ಪಾಡದೇ ಕಲೆಕ್ಟ್ ಮಾಡ್ತಾರೆ ಗೊತ್ತು ಅವು ಮುರಣಿ ಕಜ ಮುರಣಿ ಮುಗಿಯ ಜೋರು ಮಾಡ್ತಾರೆ. ಬಳಿಕ ಮುಂಡೂರು ಗ್ರಾಮ ಪಂಚಾಯತ್ ಸದಸ್ಯ ಕಮಲೇಶ್ ಎಸ್ವಿ ಆಗಮಿಸಿ ಸ್ವಚ್ಛತೆಯ ವಿಚಾರವಾಗಿ ಗ್ರಾಮ ಪಂಚಾಯತ್ ನಿರ್ಲಕ್ಷ್ಯದ ಬಗ್ಗೆ ಮಾತನಾಡಿದರು. ಈ ವೇಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚಂದ್ರಶೇಖರ ಎನ್ಎಸ್ಡಿ ಮತ್ತು ಕಮಲೇಶ್ ಎಸ್ವಿ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಬಳಿಕ ಮನವಿ ಸಲ್ಲಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಅಕ್ಟೋಬರ್ 6ರ ಮೊದಲು ಗ್ರಾಮ ಪಂಚಾಯತ್ ವಟಾರ ಸ್ವಚ್ಛ ಮಾಡದೇ ಇದ್ದಲ್ಲಿ ಸಾರ್ವಜನಿಕರನ್ನ ಸೇರಿಸಿಕೊಂಡು ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಕಮಲೇಶ್ ಎಸ್ವಿ, ಸುಪ್ರೀತ್ ಕಣ್ಣಾರಾಯ, ಪ್ರವೀಣ್ ಆಚಾರ್ಯ, ಜಯಾನಂದ ಆಳ್ವಪಟ್ಟೆ, ಮೊಹಮ್ಮದ್ ಮುಂಡೂರು, ನೀಲಪ್ಪ ನಾಯ್ಕ ಅಂಬಟ ಉಪಸ್ಥಿತರಿದ್ದರು. ಅನೀಶ್ ವಿ4 ನ್ಯೂಸ್ ಪುತ್ತೂರು. Volkswagen Mangalore, Airport Road, Yeyadi, Mangalore. Volkswagen.